ಸೆಂಟ್ರಲ್ ಮಾರ್ಕೆಟ್ ಬಂದ್ ಮಲ್ಪೊಡು ಪಂಡದು ಜಿಲ್ಲಾಧಿಕಾರಿಗಳು ಪಿದಡ್ಪಾಯಿನ ಆದೇಶನು ವಾಪಸ್ ತೆತ್ತನಡು ಖಾಸಗಿ ಮಾರ್ಕೆಟ್ ಸ್ಥಾಪನೆ ಮಲ್ಪೆರೆ ಹೊಸ ಕಾಯ್ದೆಡು ಅವಕಾಶ ಉಪ್ಪುನೆರ್ದು ಐಕ್ ಅನುಮತಿ ಕೊರಿಯರೆ ಏಕ ಗವಾಕ್ಷಿ ವ್ಯವಸ್ಥೆ ಜಾರಿ ಮಲ್ಪೊಡು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಜನರನ್ನು ಶೋಷಣೆಗೊಳಪಡುವಂತ ಒಂದು ಘಟನೆಗಳು ಇವತ್ತು ನಡೆದು ಬಂದಿದೆ. ಬೇರೆ ಬೇರೆ ಘಟನೆಗಳಿದೆ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಬಹಳಷ್ಟು ವರ್ಷಗಳಿಂದ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರು ತಮ್ಮ ವಹಿವಾಟು ಮಾಡೋ ಸಂದರ್ಭಕ್ಕೆ ಕೋವಿಡ್ ಪ್ರಾರಂಭ ಆದಾಗ ಇಲ್ಲಿ ಕೊರೋನಾ ನಿಯಂತ್ರಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಮಂಗಳೂರು APMC ಯಾರ್ಡ್ಗೆ ಹೋಗ್ಬೇಕಂತ ಹೇಳಿ ಎಲ್ಲರೂ ಕೂಡ ರಾತ್ರಿ ಬೆಳಿಗ್ಗೆ ಹೋಗಲಿಕ್ಕೆ ಕಲಿಸಿದ್ರು. ಈ ಸರ್ಕಾರ ಇವರ ಉದ್ದೇಶ ಒಂದು, ಮಾತಾಡುವುದು ಇನ್ನೊಂದು, ಮತ್ತೆ ಕಾರ್ಯರೂಪಕ್ಕೆ ತರುವುದು ಇನ್ನೊಂದು ವಿಚಾರ. ಅಲ್ಲಿ APMCಗೆ ಹೋದಾಗ ಇಲ್ಲಿ ಕೊರೋನಾ ಬರ್ತದೆ ಅಂತ ಹೇಳಿ ಅಲ್ಲಿ APMC ಹೋಯ್ತು ಅಂತ ಹೇಳಿ ಅಲ್ಲಿ ನೋಡುವಾಗ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ವ್ಯಾಪಾರಸ್ಥರು ಬಹುಶಃ ಇಲ್ಲಿ ಅವರ ವಸ್ತುಗಳೆಲ್ಲ ಹಾಳಾಗಿ ಲಾಸ್ ಆದರೂ ಕೂಡ ಸರ್ಕಾರ ಹೇಳಿದಂತೇಳಿ ಕೋವಿಡ್ಗೆ ಸಹಕಾರ ಕೊಡಬೇಕೆಂಬ ಉದ್ದೇಶದಿಂದ ತಮಗೆ ನಷ್ಟ ಆದರೂ ಕೂಡ ಅಲ್ಲಿ ಹೋಗಿ ಮಳೆಯಲ್ಲಿ ವ್ಯಾಪಾರ ಮಾಡಿದ್ರು. ಅಲ್ಲಿ ಬಂದ ಕೆಲಸ ಮಾಡಿದ ಕಾರ್ಮಿಕರಿಗೆ ಯಾವುದೇ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಿಲ್ಲ. ತದನಂತರ ಇಲ್ಲಿಲ್ಲದವರಿಗೆ ಕೂಡ ಅಲ್ಲಿ ಅಂಗಡಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಇನ್ನೂ ಕೂಡ ಸಮರ್ಪಕವಾಗಿ 2 ತಿಂಗಳಲ್ಲಿ ಯಾರಿಗಾರಿಗೆ ಅಂತ ಅಂಗಡಿಯನ್ನು ಕೂಡ ಹಂಚುವಂತ ಕೆಲಸ ಕೂಡ ಇವತ್ತು ಸ್ಪಷ್ಟತೆಯನ್ನು ಕೂಡ ಆಗಲಿಲ್ಲ. ಈ ಮಧ್ಯದಲ್ಲಿ ವ್ಯಾಪಾರಸ್ಥರು ವರ್ತಕರು ಕೋರ್ಟಿಗೆ ಹೋದಾಗ ಒಮ್ಮೆ ಕೋರ್ಟಿಗೆ ಇವರು ಹೇಳ್ತಾರೆ ಆ ಕಟ್ಟಡ ಶಿಥಿಲಗೊಂಡಿದೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ PWD ಸೆಕ್ಯೂರಿಟಿ ಮಾಡಿ ಕೊಡ್ತಾರೆ. ಇನ್ನೊಮ್ಮೆ ಕೋರ್ಟಿಗೆ ಲೆಟರ್ ಕೊಡ್ತಾರೆ, ವಿಡ್ರಾವಲ್ ಲೆಟರ್ ಕೊಡ್ತಾರೆ. ಐಟರಲ್ಲಿ ಮಂಗಳೂರು ಸಿಟಿ ಕಾರ್ಪೊರೇಷನ್ ವಿಡ್ರಾವಲ್ ಲೆಟರ್ ಏನಂತ ಹೇಳಿದ್ರೆ, ದ ಕಾರ್ಪೊರೇಷನ್ ಇಸ್ ನೌ ರಿಸಾಲ್ವ್ ಟು ವಿಡ್ರಾ ದಿ ಸೆಟ್ ಪಬ್ಲಿಕ್ ನೋಟಿಸ್ ಡೇಟೆಡ್ 7/4 ಅಂದ್ರೆ January, February, March, April ಕೊಟ್ಟ ನೋಟಿಸ್ ಅನ್ನು ಅಂಡ್ ಪ್ರೊಸೀಡ್ ಇನ್ ಅ ಡಿಫರೆಂಟ್ ವೇ ಅಂತ. ಇವರೊಮ್ಮೆ ಕೊಡುದು ಯಾಕೆ ಮತ್ತೆ ಈ ವಿಡ್ರಾ ಮಾಡಲಿಕ್ಕೆ ಏನು ಕಾರಣ? ಈ ಸ್ಥಳೀಯ ಶಾಸಕರಿಂದ ಉತ್ತರ ಕೊಡಬೇಕಲ್ಲ. ಇದರಲ್ಲಿ ಬಂದ್ ಮಾಡುವಾಗ ಇವರಲ್ಲ ರಾತ್ರಿ ಮೀಟಿಂಗ್ ಮಾಡಿದ್ದು ಕೂತ್ಕೊಂಡು. ಯಾಕೆ ಈಗ ಮೌನವಾಗಿದ್ದಾರೆ ಶಾಸಕರು? ಜವಾಬ್ದಾರಿ ಇಲ್ಲ ಇವರಿಗೆ. ಅಲ್ಲಿಗೆ ಕಲಿಸಿದ ನಂತರ ಅಲ್ಲಿ ಸ್ಪಷ್ಟವಾದ ಯಾವ ಸವಲತ್ತು ಮಾಡಲಿಲ್ಲ. ಮತ್ತೆ ಕೋರ್ಟಿಗೆ ಸಮರ್ಪಕವಾಗಿ ಇವರನ್ನು ಅದನ್ನು ವಿವರಿಸಿಕೊಂಡು ವಿಫಲವಾಗಿದ್ದಾರೆ. ಮತ್ತೆ ಕೋರ್ಟ್ ಇವರಿಗೆ ಇಲ್ಲಿ ಆದೇಶ ವಿಡ್ರಾ ಮಾಡಿ ಮತ್ತೆ ಇಲ್ಲಿ ಆದೇಶ ಕೊಟ್ಟಿದೆ ವ್ಯಾಪಾರ ಮಾಡಿ ಅಂತೇಳಿ. ಮತ್ತೆ ಇವರಲ್ಲಿ ವ್ಯಾಪಾರ ತಂದು ಅಲ್ಲಿ ಸ್ಥಾಪನೆ ಮಾಡೋದನ್ನ ಕೂಡ ಇವರು ಏನೇ ಮಾತನ್ನು ಕೂಡ ಆಡಲಿಲ್ಲ. ಎಲ್ಲ ಅಂಗಡಿಯಿಂದ ವಸ್ತುಗಳನ್ನು ತಂದು ಇಲ್ಲಿ ಅದನ್ನು ಮತ್ತೆ ಕಷ್ಟಪಟ್ಟು ರೀಸೆಟ್ ಮಾಡಿ ಓಪನ್ ಮಾಡಿದ ನಂತರ ನಿನ್ನೆ ಆದೇಶ ಏನು ಮಾಡ್ತಾರೆ? ಮತ್ತೆ ಬೇರೆ ಏನಿಲ್ಲ, ಒಂದೇ ಆದೇಶ. ಇಲ್ಲಿ ಕೋವಿಡ್ ಜಾಸ್ತಿ ಆಗಿದೆ, ಅದಕ್ಕಾಗಿ ನೀವು ಬಂದ್ ಮಾಡಿ ಹೋಗ್ಬೇಕಂತ ಆದೇಶ ಮಾಡ್ತಾರೆ. ನಾಚಿಕೆ ಆಗುದಿಲ್ಲ BJP ಜನಪ್ರತಿನಿಧಿಗಳಿಗೆ? ನಾನಿವತ್ತು ಅಧಿಕಾರಿಗಳನ್ನು ದೂರದಿಲ್ಲ. ಪೊಲಿಟಿಕಲ್ ಮಾಸ್ಟರ್ ಹೇಳಿದಾಗ ಇವರು ಕೇಳುವಂತ ಅಧಿಕಾರಿಗಳು ಜಿಲ್ಲೆಗೆ ಬಂದದ್ದೇ ನಮ್ಮ ದುಸ್ಥಿತಿ. ಜಿಲ್ಲೆದು ಪೊಲಿಟಿಕಲ್ ರಾಜಕೀಯದ ಮಾಸ್ಟರ್ಗಳು ಇಲ್ಲಿ ಹೇಳ್ತಾರಲ್ಲ, ಅವ್ರು ಹೇಳುವಾಗ ಅಧಿಕಾರಿಗಳು ನೋಟಿಸ್ ಮಾಡ್ತಾರೆ. ಯಾವ ಆಧಾರದ ಮೇಲೆ ಇವತ್ತು ಮಂಗಳೂರು ಸಿಟಿ ಕಾರ್ಪೊರೇಷನ್ ಅವರು ಇದನ್ನು ಆದೇಶ ಮಾಡಿದ್ದಾರೆ? 5ರಲ್ಲಿ ಅದ್ರಲ್ಲಿ ಏನ್ ಹೇಳ್ತಾರೆ? ಕೋವಿಡ್ಗೆ ಪರ್ಬೋಲು ಉಪ್ಪುನಗ ವ್ಯಾಪಾರಸ್ಥರು ಸೆಂಟ್ರಲ್ ಮಾರ್ಕೆಟ್ ಲಕ್ಷಾಂತರ ರೂಪಾಯಿ ಸಾಮಗ್ರಿಗಳನ್ನು ಕನತು ದೀತಿರು. ಅವ್ಯೇತು ಕುಟುಂಬಲು ಮಾರ್ಕೆಟ್ ಬ್ಯಾರರ್ದೆ ಜೀವನ ನಡಪ ಒಂದುಳ್ಳೇರು. ಇಂಚಿನ ಪೊರ್ತಡು ನೋಟಿಸ್ ಕೊಡ್ತು ಎಲ್ಲೆನೆ ಖಾಲಿ ಮಲ್ಪಲ ಪಂಡ ಎಂಚ ಪಂಡದು ಶಾಸಕರು ಪ್ರಶ್ನಿಸಾಯರು. ಮುಂದಿನ ಬೇರೆ ಬೇರೆ ಹಬ್ಬಗಳು ಮತ್ತು ವ್ಯಾಪಾರದ ಸಂದರ್ಭದಲ್ಲಿ ಇವತ್ತು ನೋಟಿಸ್ ಕೊಟ್ಟು ನಾಳೆ ಖಾಲಿ ಮಾಡಿ ಅಂತ ಹೇಳಿದ್ರೆ ತಾಲಿಬಾನ್ ಅಲ್ಲಿ ಕೂಡ ಇದು ನಡೀಲಿಕ್ಕಿಲ್ಲ. ಇವತ್ತು ನೋಟಿಸ್ ಕೊಟ್ಟು ನಾಳೆ ಬೆಳಿಗ್ಗೆ ಅಂತೇಳಿ ಅಲ್ಲಿ ಲಕ್ಷಾಂತರ ರೂಪಾಯಿ ತಂದಂತ ವಸ್ತುಗಳಿದೆ 5ರಲ್ಲಿ. ಅಲ್ಲಿ ಬಹಳಷ್ಟು ಕುಟುಂಬಗಳು ಅವಲಂಬಿತರಾಗಿದೆ. ಎಲ್ಲ ರಸ್ತೆ ಬದಿಯಲ್ಲಿ ಹಾಕಿ ಬಿಡುದು ಅವರನ್ನೆಲ್ಲ ಬರೀ ಒಂದು ಉದ್ದೇಶಕ್ಕೆ ಬೇಕಾಗಿ. ಅಲ್ಲಿ ಯಾಕಂದ್ರೆ ವ್ಯವಸ್ಥೆ ಇಲ್ಲ. ಅಲ್ಲಿ ಅಂಗಡಿ ಸಿಗ್ಬೇಕಾದ್ರೆ ಬೇರೆ ಬೇರೆ ಅಲ್ಲಿ ವ್ಯವಸ್ಥೆ ಮಾಡಬೇಕು. ಯಾರ್ಯಾರಿಗೆ ಅಂಗಡಿ ಕೊಟ್ಟಿದ್ದಾರೆ, ಯಾವ ಆದೇಶದಲ್ಲಿ ಕೊಟ್ಟಿದ್ದಾರೆ, ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ, ಪೊನ್ನು ರಾಜ್ಯ ಒಂದು ತನಿಖೆ ಮಾಡಬೇಕು.
ಅಂದ್ರೆ ಅವರೇ ಇದಕ್ಕೆಲ್ಲ ಕಾರಣ ಆಗ್ತಾರೆ. ರಾತ್ರಿ ಬೆಳಿಗ್ಗೆ ಕೂತ್ಕೊಂಡು ಮಾಡಿ ಪಿಡ್ಚೋ ಮತ್ತೆ ಎಲ್ಲ ಅಂತೆಲ್ಲ. ಈಗ ನಮ್ಮ ಇನ್ಚಾರ್ಜ್ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿದ್ದಾರ ಅವ್ರು ತಕ್ಷಣ ಬರಬೇಕು, ಇದರ ಬಗ್ಗೆ ಕೂತ್ಕೊಳ್ಬೇಕು, ತನಿಖೆ ಮಾಡಬೇಕು. APMCಯಲ್ಲಿ ಇವತ್ತು ಇಲ್ಲ ಸಲ್ಲದ ಅವ್ಯವಹಾರ ಆಗಿದೆ ಶಾಪ್ ಕೊಡುವುದರಲ್ಲಿ. ಬೇಕಾಬಿಟ್ಟು ಸಿಕ್ಕಿದ ವ್ಯಾಪಾರ ಮಾಡುವವನಿಗೂ ಮಾಡದವನಿಗೂ ಎಲ್ಲರಿಗೂ ಕೂಡ ಇವತ್ತು ಲೈಸೆನ್ಸ್ ಕೊಡುವಂತ ಉದ್ದೇಶ ಏನಲ್ಲಿ? ನೀವು APMC ಆಕ್ಟೇ ಇಲ್ಲ ಅಂತ ಹೇಳ್ತೀರಿ, APMC ರದ್ದಾಗಿದೆ ಅಂತ ಹೇಳ್ತೀರಿ, ಎಲ್ಲಿಯೂ ಕೂಡ ವ್ಯಾಪಾರ ಮಾಡಬಹುದು ಅಂತ ಹೇಳಿ ನೀವು ಆಕ್ಟ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಂದಿದೆ, ಮತ್ತೆ ಯಾಕೆ ಅವರಿಗೆ ಪರ್ಮಿಟ್ ಕೊಡ್ತೀರಿ? ನೀವು ಎಲ್ಲಿ ಮಾಡಲಿಲ್ಲ ವ್ಯಾಪಾರ, ಅಲ್ಲಿ ಯಾಕೆ ಮಾಡಬೇಕು? ಸೊ ಏನ್ ಇವತ್ತು ನಾಳೆ ಇವತ್ತು ತೆಗಿಬೇಕಂತ ಹೇಳ್ತಾರ, ಅದನ್ನು ಹಿಂದೆ ಬಡಿಬೇಕು. ಒಂದು. ನಂಬರ್ 2, ಕೂತ್ಕೊಂಡು ಚರ್ಚೆ ಮಾಡಿ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ವ್ಯವಸ್ಥೆ ಮಾಡಬೇಕು ಹಬ್ಬದ ನಂತರ. 3ನೇದು, ಯಾರಿಗೆಲ್ಲ ಪ್ರೈವೇಟ್ ಮಾರ್ಕೆಟ್ ಮಾಡ್ಲಿಕ್ಕೆ ಇಷ್ಟ ಇದೆ ತಕ್ಷಣ ಜಿಲ್ಲಾ ಅಧಿಕಾರಿ ನಿಂತು ಅವರಿಗೆ ಲೈಸೆನ್ಸ್ ತೆಗಿಸಿ ಕೊಡ್ಬೇಕು ಪ್ರೈವೇಟ್ ಮಾರ್ಕೆಟ್ ಮಾಡಿ. ನಮ್ಮ ಕಲ್ಲಾಪಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಮಾರ್ಕೆಟ್ ಇವತ್ತು ಬರ್ತಾ ಇದೆ, ಅತಿ ಶೀಘ್ರದಲ್ಲೇ ಪ್ರೈವೇಟ್ನವ್ರು ಇವತ್ತು ಅಪ್ಲೈ ಮಾಡಿದ್ದಾರೆ. ಅದನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮೆಲ್ಲ ಸಹಕಾರ ಕೂಡ ನಾವು ಕೊಡ್ತೇವೆ, ಜಿಲ್ಲಾಧಿಕಾರಿ ಕೂಡ ಕೊಡಬೇಕು. ಸೊ ಎಲ್ಲೆಲ್ಲಿ ಪ್ರೈವೇಟ್ ಮಾಡಬೇಕಾ ಎಲ್ಲರೂ ಕೂಡ ಪ್ರೈವೇಟ್ ಪ್ರಾರಂಭ ಮಾಡಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ APMC ರದ್ದುಪಡಿಸಿದೆ. APMC ಇಲ್ಲವೇ ಇಲ್ಲ. ಈಗ APMC ಇಲ್ಲವೇ ಇಲ್ಲ. APMC ಲೈಸೆನ್ಸ್ ಯಾರು ತಗೊಳ್ಬೇಕಂತಲೂ ಕೂಡ ಇಲ್ಲ. ಯಾರು ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡಬಹುದು. ಇವರು ಏನ್ ಮಾಡ್ತಾರೆ ಇದರಲ್ಲಿ, ರಿಟೇಲ್ ಯಾರು ಮಾಡ್ತಾರ ಅವ್ರ ಹತ್ರ ಚೀಟ್ ಬೇಕಂದ್ರೆ ಇದು APMC ಇಂದಲೇ ಬಂದಿದೆ ಅಂತ ಚೀಟ್ ಇದ್ರೆ ಮಾತ್ರ ರಿಟೇಲ್ ಮಾಡ್ಬೇಕು. ಅದು ಯಾವುದಿಲ್ಲ. ಈ ಶೋಷಣೆ ಎಲ್ಲ ಯಾರು ಅಧಿಕಾರಿ ಮಾಡಿದ್ರೆ ಅವ್ರ ಮೇಲೆ ಕಠಿಣ ಆಕ್ಷನ್ ನಾವು ಮಾಡ್ತೇವೆ. ಸೊ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು, ಜನಸಾಮಾನ್ಯರು ಮತ್ತು ದುಡಿಯೋ ವರ್ಗದ ಜೊತೆ ನಾವಿದ್ದೇವೆ. ಅವರ ಮೇಲೆ ಕೋವಿಡ್ ಶೋಷಣೆ ಮಾಡೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಆದೇಶವನ್ನು ತಕ್ಷಣ ಇವತ್ತು ವಿಡ್ರಾ ಮಾಡಬೇಕು. ಕೂತ್ಕೊಂಡು ಚರ್ಚೆ ಮಾಡಿ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ ನಂತರವೇ ಇವತ್ತು ಮಾಡಬೇಕಾಗ್ತದೆ. ಮತ್ತು ಕೋವಿಡ್ ಹೆಸರಲ್ಲಿ ಆ ಒಂದು ಆದೇಶ ಮಾಡೋದು ಕೂಡ ಅತ್ಯಂತ ನಾಚಿಕೆಯಿಂದ ಪರಿಸ್ಥಿತಿ. ನಾವು ಕೋವಿಡ್ ನಿಗ್ರಹ ಮಾಡೋ ಬದಲು ನೀವು ಇದನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರ. ಎಲ್ಲ ಹೋಗಿ APMCಗೆ ಅಲ್ಲಿ ನೋಡಿದರೆ ಹೋಗಿ ಪರಿಸ್ಥಿತಿ ಏನಂತೇಳಿ. ಇಲ್ಲಿ ಒಂದು ಟೆಸ್ಟ್ ಆಗಿದೆ, ಕೊರೋನಾ ಅಂತಲ್ಲ, ನಿಮೋನಿಯಾ, ಹಲವಾರು ರೋಗಗಳು ಅಲ್ಲಿಂದ ಆರಂಭ ಆಗ್ತದೆ APMC ಇಂದ. ಸೊ ಹಿಂದೆ ಪಡಿಬೇಕಾದ್ರೆ ನಾವು ಇವತ್ತು ಒತ್ತಾಯ ಪಡಿಸ್ತೇವೆ. ಒಂದು. ಕಾಂಗ್ರೆಸ್ ಮುಖಂಡರು ಮಿಥುನ್ ರೈ, ಶಶಿಧರ್ ಹೆಗ್ಡೆ, ಹರಿನಾಥ್, ಸಂತೋಷ್ ಶೆಟ್ಟಿ ಸುದ್ದಿಗೋಷ್ಠಿಯೊಳಗೆ ಇದ್ದರು.